ಕರಾವಳಿಯಲ್ಲಿ ವರುಣನ ಆರ್ಭಟ ಇನ್ನೂ ಕಡಿಮೆಯಾಗಿಲ್ಲ. ಜಿಲ್ಲೆಯ ನದಿಗಳು ಉಕ್ಕಿ ಹರಿಯುತ್ತಿವೆ. ಅಲ್ಲಲ್ಲಿ ಗುಡ್ಡ ಕುಸಿತ, ಮನೆಗೆ ಹಾನಿ, ಕಿಂಡಿ ಅಣೆಕಟ್ಟು ಕೊಚ್ಚಿ ಹೋದ ಘಟನೆ, ಮರಬಿದ್ದು ಸಂಚಾರಕ್ಕೆ ಅಡಚಣೆ, ಹೀಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತಿವೆ. ಇದರ ಜೊತೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಕಲ್ಲಡ್ಕದಲ್ಲಿ ರಸ್ತೆ ತುಂಬಾ ನೀರು ನಿಂತು ತೋಡುಗಳಾಗಿ ಬಿಟ್ಟಿದ್ದು ಸಂಚಾರವೇ ದುಸ್ತರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಮಾಡಲಾದ ಕಲ್ಲಡ್ಕದ ಸರ್ವಿಸ್ ರಸ್ತೆಗೆ ಕಳಪೆ ಮಟ್ಟದ ಡಾಮಾರು ಹಾಕಿದರು. ಕಳೆದ 2 ವರ್ಷಗಳಿಂದ ಇದೇ ಮಾದರಿಯ ಕಳಪೆ ಮಟ್ಟದ ಡಾಮಾರು ಹಾಕಿದ ಪರಿಣಾಮ ಮಳೆಗಾಲದಲ್ಲಿ ರಸ್ತೆ ಮಾಯವಾಗಿ ತೋಡು ನಿರ್ಮಾಣವಾದರೆ ಬೇಸಿಗೆ ಕಾಲದಲ್ಲಿ ಧೂಳಿನಿಂದ ಆವೃತವಾಗುತ್ತದೆ. ಮಳೆ, ನೀರು, ಧೂಳು ಇವೆರಡರ ಮಧ್ಯೆ ಸಾರ್ವಜನಿಕರು ಹೈರಾಣಾಗುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿ ಕಾಮಗಾರಿ ವೇಳೆ ಸಂಚಾರಕ್ಕೆ ಬದಲಿ ಯೋಗ್ಯವಾದ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡದ ಕಾರಣ ಕಾಮಗಾರಿ ಆರಂಭವಾದಾಗಿನಿಂದ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸದ್ಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಬೆನ್ನು ನೋವು ಉಚಿತವಾಗಿ ದೊರೆತರೆ ವಾಹನಗಳು ಗುಜರಿಗೆ ಹಾಕಬೇಕು ಎಂದು ವಾಹನ ಮಾಲಕರು ದೂರುತ್ತಿದ್ದಾರೆ. ಕಂಪನಿ ಬಗ್ಗೆ ಯಾಕೆ ಹೀಗೆ ಎಂದು ಯಾರೊಬ್ಬರು ಕೂಡ ಮಾತೆತ್ತುವುದಿಲ್ಲ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂದು ಆರೋಪ ಮಾಡುತ್ತಿದ್ದಾರೆ. ಕಾಮಗಾರಿ ಆರಂಭದ ವರ್ಷದಲ್ಲಿ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆ ಮತ್ತು ವಾತಾವರಣದ ಸಂಪೂರ್ಣ ಚಿತ್ರಣ ಸಿಕ್ಕಿದೆ. ಆದರೂ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆಯನ್ನ ನಿರ್ಮಿಸಿಕೊಟ್ಟಿಲ್ಲ ಯಾಕೆ ಎಂಬುದು ನಾಗರಿಕರ ಪ್ರಶ್ನೆ.